ಎಸ್, ವಾಣಿ ವಿದ್ಯಾ ಸಂಸ್ಥೆಯ ವಿದ್ಯಾರ್ಥಿನಿಯಾಗಿರುವಂತಹ ಪ್ರಾಪ್ತಿ ಎಂ ಗೌಡ SSLCಯಲ್ಲಿ ಫಸ್ಟ್ ರಿಸಲ್ಟ್ ಬಂದಾಗ ರಾಜ್ಯಕ್ಕೆ 6ನೇ ರ್ಯಾಂಕ್ ಪಡೆದಿದ್ರು. 620 ಅಂಕ ಪಡೆಯುವ ಮೂಲಕ ಈಗ ನಾವು ಮತ್ತೊಮ್ಮೆ ವಾಣಿ ವಿದ್ಯಾ ಸಂಸ್ಥೆಗೆ ಬಂದಿದ್ದೀವಿ. ಯಾಕಂತ ಹೇಳಿದ್ರೆ ಪ್ರಾಪ್ತಿ ಎಂ ಗೌಡ ಮತ್ತೊಮ್ಮೆ ಪರೀಕ್ಷೆ ಬರೆದು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ. 625ಕ್ಕೆ 625 ಅಂಕ ಪಡೆಯುವ ಮೂಲಕ. ಎಸ್, ಇದೀಗ ಅವರನ್ನು ನಾವು ಮತ್ತೊಮ್ಮೆ ಇಂಟರ್ವ್ಯೂ ಮಾಡ್ತಾ ಇದೀವಿ. ಬನ್ನಿ ಮಾತಾಡ್ಸೋಣ. ಪ್ರಾಪ್ತಿ ಎಂ ಗೌಡ, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ಸೊ ಸೆಕೆಂಡ್ ಮೀಟ್ ಆಗ್ತಾ ಇದ್ದೀನಿ. ಫಸ್ಟ್ ಬಂದಾಗ 620 ಅಂಕ ಇತ್ತು, ರಾಜ್ಯಕ್ಕೆ 6ನೇ ರ್ಯಾಂಕ್ ಬಂದಿದ್ರಿ. ಬಟ್ ಇವಾಗಂತೂ ಅದನ್ನ ಯಾರು ಮೀರ್ಸೋಕೆ ಹೇಳೋಕ್ ಆಗ್ತಾ ಇಲ್ಲ, ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿರುವಂತದ್ದು ಎಷ್ಟು ಖುಷಿ ಇದೆ. ಸೊ ಫಸ್ಟ್ ರಿಸಲ್ಟ್ ನಿಮ್ಗೆ ಯಾಕೆ ಮತ್ತೆ ನಾನು ರಿವ್ಯಾಲ್ಯೂಯೇಷನ್ ಹಾಕ್ಬೇಕು ಅಂತ ಅನಿಸ್ತು ಅನ್ನೋದನ್ನ ಹೇಳ್ಬೇಕು ನೀವು. ಸೊ ತುಂಬ ಖುಷಿ ಇದೆ. ಅಂದರೆ ನಂದು ಸ್ಟಾರ್ಟಿಂಗಿಂದ ಏಮ್ 625 ಆಗಿತ್ತು. ಸೊ 620 ಬಂದಾಗ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಆವಾಗ HM ಕಾಲ್ ಮಾಡಿ ಹೇಳಿದ್ದು ಎಕ್ಸಾಮಿಗೆ ವಾಪಸ್ ಟ್ರೈ ಮಾಡಿ, ಅಪ್ಲೈ ಮಾಡಿ ಅಂತ. ಆವಾಗ ಅದನ್ನು ಒಪ್ಪಿಕೊಂಡು ಮತ್ತೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ 625 ಬಂದು ತುಂಬ ಖುಷಿ ಇದೆ. ಸೊ ಡ್ರೀಮ್ ಕಮ್ ಟ್ರೂ ಅಂತ ಒಂದು. ಓಕೆ, ಸೊ ಇನ್ನೊಂದು ಈ ಮತ್ತೆ ಪುನಃ ಎಕ್ಸಾಮ್ ಬರೆಯುವಂತ ಒಂದು ಅವಕಾಶ ಕೊಟ್ಟಿದ್ದು ಎಷ್ಟು ಒಳ್ಳೇದು. ಇಂತಹ ಒಂದು ರಿಸಲ್ಟ್ ಅಲ್ಲಿ ಸಮಾಧಾನ ಇಲ್ಲದೆ ಇದ್ದಾಗ ಎಷ್ಟು ಖುಷಿ ಕೊಡುತ್ತೆ, ಎಷ್ಟು ಒಳ್ಳೇದು ಅಂತ ಒಂದು. ಇಟ್ಸ್ ಸೋ ಗುಡ್. ಅಂದರೆ ನಮಗೆ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗಿಂದನೇ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಈ ಮಾರ್ಕ್ಸಿಂದ ತುಂಬ ಹೆಲ್ಪ್ ಆಗ್ತದೆ. ಆ್ಯಂಡ್ 625 ತೆಗೆಯೋ ಒಂದು ಅಪರ್ಚುನಿಟಿಯನ್ನು ತಂದು ಕೊಟ್ಟಿತ್ತು ನನಗೆ ಈ ಎಕ್ಸಾಮ್ ಅನ್ನೋದು. ಸೊ ಇಟ್ ಈಸ್ ಸೋ ಹೆಲ್ಪ್ಫುಲ್. ಅಂದರೆ ಸ್ಟಾರ್ಟಿಂಗಲ್ಲಿ ಯಾರಿಗೆ ಎಷ್ಟು ಮಾರ್ಕ್ ಬಂದಿರೋದಿಲ್ಲ ಅವರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿ, ಇನ್ನೂ ಸ್ಮಾರ್ಟ್ ವರ್ಕ್ ಮಾಡಿ ಅವರಿಗೆ ಒಂದು ಒಳ್ಳೆ ಮಾರ್ಕ್ ತೆಗೆಯೋ ಒಂದು ಅವಕಾಶ ಸಿಗುತ್ತೆ. ಸೊ ಇಟ್ಸ್ ಸೋ ಹೆಲ್ಪ್ಫುಲ್. ಆ್ಯಂಡ್ ಆ ಎಕ್ಸಾಮ್ಗೆ ಯಾವತ್ತೂ ಮರೆಯೋದಿಲ್ಲ. ಯಾವ್ದೆಲ್ಲ ಎಕ್ಸಾಮ್ ಬರ್ದಿದ್ರಿ ನೀವು? ಏನ್ ಕಂಪೇರ್ ಮಾಡಿದಾಗ ಎಷ್ಟು ಮಾರ್ಕ್ ಇತ್ತು, ಈಗ ಅದ್ರ ಯಾವುದು ಬರ್ದಿಲ್ಲ? ಆಕ್ಚುಲಿ ಕನ್ನಡದಲ್ಲಿ ನನಗೆ ಸ್ಟಾರ್ಟಿಂಗ್ ಅಲ್ಲಿ 99 ಇತ್ತು, 1 ಮಾರ್ಕ್ ಹೋಗಿತ್ತು. ಸೊ ವಾಪಸ್ ಎಕ್ಸಾಮ್ ಬರ್ದು 100 ಬಂತು. ಅದಾದ್ಮೇಲೆ ಸೈನ್ಸ್ ಅಲ್ಲಿ 96 ಇತ್ತು. ಸೊ ವಾಪಸ್ ಎಕ್ಸಾಮ್ ಬರ್ದು 100 ಬಂತು. ಯಾವ ತರ ಸಪೋರ್ಟ್ ಇತ್ತು ನಿಮ್ಗೆ ಮನೆಯಿಂದ, ಕಾಲೇಜಿಂದ ಯಾವ ತರ ಸಪೋರ್ಟ್ ಇತ್ತು? ಸೊ ನಾನಂದ್ರೆ ಎಕ್ಸಾಮ್ ಬರಿತೇನೆ ಅಂತ ಯಾವಾಗ ಹೇಳಿದೆ ಅವಾಗಿಂದ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. ನಿನಗೆ ಎಷ್ಟು ಚಿಕ್ಕ ಡೌಟ್ ಬಂದ್ರು ನಮಗೆ ಮೆಸೇಜ್ ಮಾಡು, ಕಾಲ್ ಮಾಡು, ನಾವು ಅದನ್ನ ಕ್ಲಾರಿಫೈ ಮಾಡ್ತೇವೆ ಅಂತ ಹೇಳಿದ್ರು. ಅದಾದ್ಮೇಲೆ ಮನೇಲಿ ಕೂಡ ಅಷ್ಟೇ. ಅಂದ್ರೆ ಇದು 2 ಸತಿ ಎಕ್ಸಾಮ್ ಬರೆಯುವಾಗ ಸ್ವಲ್ಪ ಕಾನ್ಸಂಟ್ರೇಷನ್ ಲೆಸ್ ಇರುತ್ತೆ. ಆದ್ರೂ ಪೇರೆಂಟ್ಸ್ ನೀನು ಓದು, ಟೈಮ್ ವೇಸ್ಟ್ ಮಾಡಬೇಡ, ಈ ಸರಿ ಸ್ವಲ್ಪ ಒಂದು ಅಪರ್ಚುನಿಟಿ ಸಿಕ್ಕಿದೆ, ಇದರಲ್ಲಿ ಅದು ಟ್ರೈ ಮಾಡು, 625 ತೆಗಿಲಿಕ್ಕೆ ನಿನ್ನ ಏಮ್ ಅನ್ನು ಅಚೀವ್ ಮಾಡು ಅಂತ ಹೇಳ್ತಿದ್ರು. ಸೊ ಅದೆಲ್ಲ ಒಂದು ಮೋಟಿವೇಶನ್ ತರ ಇತ್ತು ನನಗೆ. ಸೊ ಅದು ಅಂದ್ರೆ ಎಲ್ಲರ ಸಪೋರ್ಟ್ ಇತ್ತು, ಪೇರೆಂಟ್ಸ್, ಟೀಚರ್ಸ್ ಸಪೋರ್ಟ್ ಇತ್ತು, HM ಸಪೋರ್ಟ್ ಇತ್ತು. ಸೊ ಇದು ಸಾಧ್ಯ ಆಯ್ತು. ಓಕೆ, ಸೊ ಈಗ ನೆಕ್ಸ್ಟ್ ನೀವು PUCಗೆ ಅಡ್ಮಿಷನ್ ಆಗಿದೆ. ಸೊ ಯಾವ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಿದ್ದೀರಾ? ಅಂದ್ರೆ ಸೈನ್ಸ್ PCMB ತಗೊಂಡಿದ್ದೇನೆ, ನೀಟ್ ಮೆಡಿಕಲ್ ಮಾಡ್ಬೇಕು ಅಂತ. ಓಕೆ, ಸೊ ಆ ಒಂದು ಡ್ರೀಮ್ ಕೂಡ ಆದಷ್ಟು ಬೇಗ ಈಡೇರಿದು ಮತ್ತೆ ನೀವು PUCಯಲ್ಲಿ ಕೂಡ ಟಾಪರ್ ಆಗಿ ಬನ್ನಿ ಅಂತ ಆಶಿಸ್ತಾ. ಎಸ್, ಈಗ ಅವರ ಪೇರೆಂಟ್ಸ್ ಇದ್ದಾರೆ. ಇವರ ಪೇರೆಂಟ್ಸ್ ವಾಣಿ ಕಾಲೇಜಿನ ಶಿಕ್ಷಕರು ಕೂಡ ಹೌದು. ಸರ್, ನಿಮ್ಮ ಮಗಳ ಮತ್ತೊಮ್ಮೆ ಎಕ್ಸಾಮ್ ಬರೆದು ಈಗ ಟಾಪರ್ ಆಗಿರುವಂಥದ್ದು, ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿರುವಂಥದ್ದು. ಸೊ ಫಸ್ಟ್ ರಿಸಲ್ಟ್ ಬಂದಾಗ ರಾಜ್ಯಕ್ಕೆ 6ನೇ ರ್ಯಾಂಕ್, ಇದೀಗ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಎಷ್ಟು ಖುಷಿ ಇದೆ, ಎಷ್ಟು ಹೆಮ್ಮೆ ಇದೆ. ಪ್ರಾಪ್ತಿ ಬಗ್ಗೆ ನೀವೇನು ಹೇಳ್ತೀರಾ? ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಮಗಳು ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬರ್ತಾಳೆ ಅಂತ ಹೇಳಿದ್ರೆ ಅದು ಬಹಳಷ್ಟು ಹೆಮ್ಮೆಯ ವಿಷಯ. ಅವಳು ತುಂಬಾ ಹಾರ್ಡ್ ವರ್ಕರ್, ಒಳ್ಳೆ ವಿದ್ಯಾಭ್ಯಾಸದ ಬಗ್ಗೆ ತುಂಬಾ ಗಮನ ಇದೆ. ಹಾಗಾಗಿ ಇಲ್ಲಿ ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಿರ್ಬೋದು ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ನ ಎಲ್ಲ ಟೀಚರ್ಸ್ ಕೂಡ ಅವಳಿಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಅವಳ ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅದಲ್ಲದೆ ಅವಳು ತುಂಬ ಸ್ಟಡಿ ಒಟ್ಟಿಗೆ ಇನ್ನಿತರ ಕಲ್ಚರ್ ಆ್ಯಕ್ಟಿವಿಟಿಯಲ್ಲಿ ಕೂಡ ತುಂಬ ಇದ್ಲು. ಹಾಗಾಗಿ ಅದು ಅಂದರೆ ಕೆಲವರು ಹೇಳ್ತಾರೆ ಓದುವುದರಲ್ಲಿ ಮಾತ್ರ ಗಮನ ಇದ್ದರೆ ಅದು ರಿಸಲ್ಟ್ಗೆ ಕಾರಣ ಆಗ್ತದೆ. ಅಂದರೆ ಎಲ್ಲ ಚಟುವಟಿಕೆಯಲ್ಲಿದ್ದು ಕೂಡ ಉತ್ತಮವಾದ ಫಲಿತಾಂಶ ತರಲಿಕ್ಕೆ ಆಗ್ತದೆ ಅನ್ನುವುದಕ್ಕೆ ಇವಳು ಒಂದು ಮಾದರಿಯಾಗಿ ನಮಗೆ ಕಾಣ್ತಾ ಇದ್ದಾಳೆ. ನಮಗಂತೂ ತುಂಬ ಹೆಮ್ಮೆ, ನಮ್ಮ ಮಗಳು ರಾಜ್ಯ ಮಟ್ಟದಲ್ಲಿ ಕಾಣ್ತಾ ಇದ್ದಾಳೆ ಅನ್ನುವಂಥದ್ದು. ಓಕೆ, ಸೊ ನೀವು ಇಲ್ಲೇ ಸ್ಟಾಫ್ ಯಾವ ಸಬ್ಜೆಕ್ಟ್ ಮಾಡ್ತಿದ್ದೀರಾ? ನಾನು ಇಲ್ಲಿ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಹಾಗಾಗಿ ನಮಗೆ ನಮ್ಮ ಸಬ್ಜೆಕ್ಟ್ ಅಲ್ಲದೆ ಬೇರೆ ಅವಳಿಗೆ ಕೆಲವು ಸಬ್ಜೆಕ್ಟ್ಗಳ ಬಗ್ಗೆ ನಮಗೆ ಅಷ್ಟು ಗೊತ್ತಿರಲಿಲ್ಲ. ಅದು ಓದು ಅದೇನು ಡೌಟ್ ಕ್ಲಿಯರ್ ಮಾಡಿಕೊಳ್ಳು ಅಂತ ನಾವು ಅವಾಗವಾಗ ಅವಳಿಗೆ ಹೇಳ್ತಾ ಇದ್ದೆವು. ಹಾಗಾಗಿ ಉತ್ತಮ ಫಲಿತಾಂಶ ಬರಲಿಕ್ಕೆ ಅದು ಸಾಧ್ಯತೆ ಆಯಿತು ಅಂತ ನಾನು ಗ್ರಹಿಸ್ಕೊಂಡಿದ್ದೇನೆ. ಸೊ ನೆಕ್ಸ್ಟ್ಗೆ ಫ್ಯೂಚರ್ಗೆ ಅವರ ಆಯ್ಕೆ ಮಾಡಿರುವಂಥದ್ದು PCM ಅಥವಾ ನೀವೇನಾದರೂ ಈ ಥರ ಬೇಕು ಅಂತ ನೀವೇನಾದರೂ ಹೇಳಿದ್ರಾ? ನಾವು ಮೊದಲು ನೀವು ಮಕ್ಕಳು ಸೈನ್ಸ್ ತಗೊಳ್ಬೇಕು ಅಂತ ಹೇಳಿದ್ದೆ. ಆದರೆ ಅದು ಈಗ ಅವಳಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಸೈನ್ಸ್ ತಗೊಂಡು ಮತ್ತೆ ಅದರಲ್ಲಿ ಅಚೀವ್ಮೆಂಟ್ ಮಾಡಲಿಕ್ಕೆ ಅದೊಂದು ಅವಕಾಶ ಕೂಡ ಕಾಲೇಜಿನವರು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಒಂದು ಏನು ನಿರೀಕ್ಷೆ ಏನಿತ್ತು, ನಮ್ಮ ಕನಸು ಏನಿತ್ತು, ಅದು ಬಹುಶಃ ಇವತ್ತು ಈಡೇರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ.
ಸೊ ಇದೀಗ ಅವರ ತಾಯಿ ಇದ್ದಾರೆ, ನಿಮ್ಮ ಹೆಸರು? ಮೀನಾಕ್ಷಿ. ಓಕೆ. ಸೊ ನಿಮ್ಮ ಮಗಳು ಈಗ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್, ಒಳ್ಳೆಯ ರೆಕಾರ್ಡ್ ಇದೆ ಆಕ್ಚುಲಿ. ಯಾರು ಕೂಡ ಒಬ್ಬ ಹೆತ್ತವರಿಗೆ ಇದಕ್ಕೆ ದೊಡ್ಡ ಹೆಮ್ಮೆಯ ವಿಚಾರ ಯಾವುದಿಲ್ಲ, ಮಕ್ಕಳು ಈ ತರ ಒಂದು ಸಾಧಕಿಯಾಗಿ ಹೊರಹೊಮ್ಮುವಂಥದ್ದು. ಸೊ ನಿಮ್ಗೆ ಮಗಳ ಬಗ್ಗೆ ಇರುವಂತಹ ಹೆಮ್ಮೆ ಏನು, ಎಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತೀರಾ? ಮನುಷ್ಯನ ಜೀವನದಲ್ಲಿ ಕೆಲವೊಂದು ಕ್ಷಣಗಳು ಕಣ್ಣೀರನ್ನು ತರಿಸ್ತದೆ, ಇನ್ನು ಕೆಲವೊಂದು ಕ್ಷಣಗಳು ಖುಷಿಯನ್ನು ತರಿಸ್ತದೆ. ನಮಗೆ ಈ ಕಣ್ಣೀರು ಖುಷಿ ಎರಡು ಒಟ್ಟಿಗೆ ತಂದಂಥ ಕ್ಷಣ ಇದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಷ್ಟು ಮಾತ್ರ ಅಲ್ಲದೆ ಇದು ಅವಳ ಸಾಧನೆ ಅನ್ನೋದು ಕೇವಲ ಒಂದು ಫಲಿತಾಂಶ ಆಗಿರಲಿಲ್ಲ, ಅವಳ ಕನಸು, ಅವಳ ಪರಿಶ್ರಮ ಮತ್ತು ಶಾಲೆಯ ಒಂದು ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಾಯ ಬರೆದಂಥ ಕ್ಷಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಇಲ್ಲಿ ಈ ಶಾಲೆಯಲ್ಲಿ ಬರೀ ಟೀಚರ್ಸ್ ಆಗಿರಲಿಲ್ಲ, ಅವರು ಅವಳಿಗೆ ತಾಯಿ ಅಂತ ಇದ್ರು, ಅಷ್ಟು ಕಾಳಜಿ ವಹಿಸ್ತಾ ಇದ್ರು. ಏನು ಅಂದರೆ ನಾವು ಅವಳನ್ನು ಮಗಳಾಗಿ ಮನೆಯಲ್ಲಿ ಬೆಳೆಸಿದ್ದೆವು, ಶಾಲೆಯಲ್ಲಿ ಅವಳ ಕನಸುಗಳನ್ನು ಅವಳ ಟೀಚರ್ಸ್ ಬೆಳೆಸಿದ್ರು. ಎಲ್ಲ ವಿಷಯದಲ್ಲೂ ಅವಳ ಕನಸು ಕಾಣೋದಿರ್ಬೋದು, ಅದನ್ನು ಹೇಗೆ ಸಾಧಿಸೋದಿರ್ಬೋದು, ಅದಕ್ಕೆ ಪ್ರೇರಣೆಯನ್ನು ಕೊಡ್ತಾ ಇದ್ರು. ಎಲ್ಲೂ ಕೂಡ ಅವಳಿಗೆ ನಾನು ಮನೆಯಲ್ಲಿ ಇಲ್ಲ, ನಾನು ಶಾಲೆಯಲ್ಲಿ ಇದ್ದೇನೆ ಅನ್ನುವ ಒಂದು ಭಾವನೆ ಇಲ್ಲದ ರೀತಿಯಲ್ಲಿ ಅಮ್ಮನ ಥರ ನಾನು ಯಾವಾಗಲೂ ಹೇಳಲಿಕ್ಕೆ ಉಂಟು. ಇಲ್ಲಿ ಬರೀ ಟೀಚರ್ಸ್ ಅಲ್ಲ, ಬರೀ ಶಿಕ್ಷಕಿಯರಲ್ಲ, ಅವರು ಅಮ್ಮಂದಿರವಳದು. ಅಂದರೆ ಅವಳ ಪ್ರತಿಯೊಂದು ವಿಷಯದಲ್ಲಿ ಅವಳನ್ನು ತೀಡಿ ನಿನಗೆ ಆಗ್ತದೆ. ನಮ್ಮ HM ಸರ್ ಅಂತೂ ಯಾವತ್ತೂ ಪ್ರಾಪ್ತಿಯಲ್ಲಿ ಅವಳಿಗೆ ಯಾವತ್ತೂ ನಂಬಿಕೆ, ಅದು ವಿದ್ಯಾಭ್ಯಾಸ ಇರ್ಬೋದು, ಇತರ ಚಟುವಟಿಕೆ, ಉದಾಹರಣೆಗೆ ಅವಳು ಭಾಷಣ ಕಲೆಯಲ್ಲಿ ಅವಳಿಗೆ ಆಸಕ್ತಿ ತುಂಬ, ಮತ್ತು ನೃತ್ಯ. ಅವಳು ಯಾವುದೇ ಪ್ರತಿಭಾ ಕಾರಂಜಿ ಭಾಷಣ ಅಂತ ಹೇಳುವಾಗ HM ಸರ್ ಫಸ್ಟ್ ಅವಳ ಹೆಸರನ್ನೇ ಸೂಚಿಸ್ತಾ ಇದ್ದದ್ದು. ಇವನ್ ನೃತ್ಯದಲ್ಲೂ ಹಾಗೆ, ಅವಳು ನೃತ್ಯ ತರಗತಿಗೆ ಹೋಗ್ಲಿಲ್ಲ, ಆದ್ರೆ ನೃತ್ಯದಲ್ಲಿ ಅವಳು ಸಣ್ಣದಿಂದಲೇ ಅವಳಿಗೆ ಇಂಟ್ರೆಸ್ಟು. ಆ ಕಾರಣಕ್ಕಾಗಿ ಇಲ್ಲಿ ಮಕ್ಕಳಿಗೆ ಅವಳು ನೃತ್ಯ ಸಂಯೋಜನೆಗೆ ಅವಳು ಸಹಾಯ ಮಾಡ್ತಿದ್ಲು, ಅವಳನ್ನ ಕೊರಿಯೋಗ್ರಫಿಗೆ ಮಾಡ್ತಾ ಇದ್ಲು. ಈ ಓದಿನ ಮಧ್ಯೆ ಅದನ್ನೆಲ್ಲವನ್ನ ಅವಳು ಸರಿತೂಗಿಸಿಕೊಂಡು ಹೋಗ್ತಾ ಇದ್ಲು. ಮತ್ತೆ ಅವಳ ಮುಖ್ಯವಾಗಿ ಗುರಿ ಇದ್ದದ್ದು, ಯಾಕೆಂದ್ರೆ ಮನುಷ್ಯ ಏನ್ ಮಾಡ್ತಾನೆ ಹೇಳಿದ್ರೆ ಯಶಸ್ಸನ್ನು ಕಾಣ್ಬೇಕು ಕನಸು ಕಾಣ್ತಾನೆ, ಆದ್ರೆ ಆ ಯಶಸ್ಸನ್ನು ಪಡಿಬೇಕಾದ್ರೆ ಕಷ್ಟ ಪಡಬೇಕು, ಕೆಲವೊಂದನ್ನ ತ್ಯಾಗ ಮಾಡ್ಬೇಕು, ಅದಕ್ಕೆ ಅವನು ಪ್ರಯತ್ನ ಪಡುದಿಲ್ಲ. ಆದ್ರೆ ನಮ್ಮ ಮಗಳು ಹಾಗೆ ಅಲ್ಲ, ಅವಳ ಕನಸು ಏನಿತ್ತು, ಅವಳ ಮುಂದೆ ಒಂದು ಸ್ಪಷ್ಟವಾದ ಕನಸಿತ್ತು, ಅದನ್ನು ಈಡೇರಿಸುವಲ್ಲಿ ಅವಳು ಬಹಳ ಪ್ರಯತ್ನ ಮಾಡಿದಾಳೆ. ಉದಾಹರಣೆಗೆ ಯಾವುದೇ ಸಭೆ ಸಮಾರಂಭಕ್ಕೆ ಅವಳು ಹೋಗುವುದಿಲ್ಲ, ಹೋದ್ರೂ ಒಂದು ವೇಳೆ ಅಲ್ಲಿ ಕೂಡ ನಾನು ಬೇಗ ಹೋಗ್ಬೇಕು ಮನೆಗೆ, ನಾನು ಓದಬೇಕು. ಮತ್ತೆ ಅವಳ ಗುರಿ ಎಷ್ಟು ಸ್ಪಷ್ಟ ಇತ್ತು ಅಂತ ಹೇಳಿದ್ರೆ, ಈಗ ಉಳಿದ ವಿದ್ಯಾರ್ಥಿಗಳು ವಿಶ್ರಾಂತಿ ಪಡೆಯುವ ಸಂದರ್ಭದಲ್ಲೂ ಕೂಡ ಅವಳು ಓದಿನಲ್ಲೇ ಇರ್ತಾ ಇದ್ಲು, ನಿರಂತರ ಓದು ಅವಳದು. ಯಾಕೆಂದ್ರೆ ಅವಳಿಗೊಂದು ಟಾರ್ಗೆಟ್ ಇತ್ತು, ನಾನು ಶಾಲೆಗೆ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನು ತಂದು ಕೊಡಬೇಕು, ಇದು ಅವಳ ಗುರಿಯಾಗಿದೆ. ಈ ಗುರಿಯನ್ನು ಅವಳು ಯಾವತ್ತೂ ನೆನಪಿಟ್ಕೊಳ್ತಾ ಇದ್ಲು. ಆ ಕಾರಣಕ್ಕೆ ಬಹುಶಃ ಇವತ್ತು ಅವಳು ಈ ಮಟ್ಟಕ್ಕೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದರಲ್ಲೂ ಈ ಶಾಲೆಯಲ್ಲಿ ಮಕ್ಕಳು ಒಂದು ಚೂರು ಏನಾದ್ರೂ ಆಸಕ್ತಿಯನ್ನು ತೋರಿಸ್ತಾರೆ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ ಕೊಡ್ತಾರೆ ಇಲ್ಲಿಯ ಟೀಚರ್ಸ್, ಇಲ್ಲಿಯ HM. ಆದ್ರಿಂದ ಅಷ್ಟು ಮಾತ್ರ ಅಲ್ಲದೆ ಇಂಥ ಒಂದು ವ್ಯವಸ್ಥೆಗೆ ನಮಗೆ ಅವಕಾಶ ಮಾಡಿಕೊಟ್ಟಂತ ಈ ನಮ್ಮ ವಾಣಿ ವಿದ್ಯಾಸಂಸ್ಥೆ, ಇಲ್ಲಿ ಆಡಳಿತ ಮಂಡಳಿ, ಅವರಿಗೆ ನಾವು ಮನಸ್ಸಿಂದ ನಾವು ಧನ್ಯವಾದವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ ನಾವು. ಸೊ ನೆಕ್ಸ್ಟ್ ಅವರ ಫ್ಯೂಚರ್ ಗುರಿ ಬಗ್ಗೆ ಯಾವ ತರ ನೀವು ಸಪೋರ್ಟಿವ್ ನಿಲ್ತಿದ್ದೀರಾ, ಹೇಗೆ ಅಂತ, ನೀವು ಎಷ್ಟು ಸ್ಯಾಕ್ರಿಫೈ ಮಾಡ್ತಾ ಇದ್ದೀರಾ? ಅವಳ ಗುರಿ ಹೇಗೆ, ಅವಳು SLC ವರೆಗೆ ಅವಳ ಗುರಿಯಲ್ಲಿ ಅವಳು ಸ್ಪಷ್ಟ ಇದ್ಲು, ಅದೇ ರೀತಿ ಮುಂದಿನ ವಿದ್ಯಾಭ್ಯಾಸದ ಗುರಿ ಕೂಡ ಅಷ್ಟೇ ಸ್ಪಷ್ಟವಾಗಿ ಇಟ್ಕೊಂಡಿದ್ದಾಳೆ. ಯಾಕೆಂದ್ರೆ ನಾವು ಬೇರೆ ಬೇರೆ ರೀತಿಯ ಕೋರ್ಸುಗಳನ್ನು ಅವಳ ಮುಂದೆ ಇಟ್ಟಿದ್ದೆವು, ಆದ್ರೆ ಅವಳು ಒಂದೇ ಗುರಿಯನ್ನು ಹೇಳಿದ್ಲು, ನಾನು ಮೆಡಿಕಲ್ಲೇ ನಾವು ಓದುವಂಥದ್ದು, ಅದು ಅವಳ ಗುರಿ. ಅದರಿಂದ ಯಾರು ಯಾವ ಸಲಹೆಯನ್ನು ಕೊಟ್ಟರು ಅವಳು ಅದರಿಂದ ವಿಚಲಿತ ಇಲ್ಲ, ಅವಳ ಗುರಿ ಒಂದೇ, MBBS ಮಾಡೋದು. ಅಲ್ಲೂ ಕೂಡ ಅವಳು ಸ್ಪಷ್ಟತೆಯನ್ನು ತೋರಿಸ್ತಾ ಇದ್ದಾಳೆ, ಅದು ನಮಗೆ ಖುಷಿ ಇದೆ. ಯಾಕಂದ್ರೆ ಅಲ್ಲಿ ವಿಚಲಿತ ಆಗೋದಿಲ್ಲ ಅವಳು. ನಮ್ಮಿಂದ ಎಷ್ಟು ಸಾಧ್ಯ ಉಂಟು ನಾವು ಖಂಡಿತ ಕೊಡ್ತೇವೆ. ನಾವು ಮಾರಲ್ ಸಪೋರ್ಟ್, ಫೈನಾನ್ಷಿಯಲ್, ಎಲ್ಲ ರೀತಿಯ ಸಪೋರ್ಟ್ ನಮ್ಮಿಂದ ಎಷ್ಟು ದೇವರು ನಮಗೆ ಎಷ್ಟು ಸಾಧ್ಯತೆಯನ್ನು ಕೊಡ್ತಾನೆ ಅದನ್ನೆಲ್ಲವನ್ನು ನಾವು ಅವಳಿಗೆ ಖಂಡಿತ ಕೊಡ್ತೇವೆ. ಯಾಕೆಂದ್ರೆ ಇಂತಹ ಮಕ್ಕಳನ್ನು ಪಡೆದಿರುವುದೇ ನಮ್ಮ ಪುಣ್ಯ. ಅದಕ್ಕೋಸ್ಕರ ನಾವು ಖಂಡಿತ ಅವಳಿಗೆ ಬೇಕಾದ ಪ್ರೋತ್ಸಾಹವನ್ನು ಕೊಟ್ಟೇ ಕೊಡ್ತೇವೆ. ನಿಮ್ಮ ಹೆಮ್ಮೆಯ ವಿಚಾರ ಬಾಯಲ್ಲಿ ಮಾತ್ರ, ಮುಖದಲ್ಲಿ ಕೂಡ ಕಾಣಿಸ್ತಾ ಇದೆ, ಕಣ್ಣಲ್ಲಿ ಕಾಣಿಸ್ತಾ ಇದೆ. ಸೊ ನಿಜಕ್ಕೂ ನಿಮ್ಗೆ ಕೂಡ ಕಂಗ್ರಾಚುಲೇಷನ್ ಅಂತ ಹೇಳ್ತಾ ಥ್ಯಾಂಕ್ ಯು ಮೇಡಮ್. ಈಗ ವಾಣಿ ಶಾಲೆಯ HM ಲಕ್ಷ್ಮೀನಾರಾಯಣ ಕೆ ಇದ್ದಾರೆ. ಸರ್ ನಮಸ್ತೆ. ಸೊ ಲಾಸ್ಟ್ ಟೈಮ್ ಕೂಡ ಬಂದಾಗ ನಿಮ್ಮನ್ನ ಭೇಟಿಯಾಗಿದ್ದೆ, ಮಾತಾಡಿಸಿದೆ, ಆಗ್ಲೂ ಕೂಡ ನಿಮ್ಗೆ ಖುಷಿ ಇತ್ತು, ಹೆಮ್ಮೆ ಇತ್ತು. ಇದೀಗ ದುಪ್ಪಟ್ಟಾಗಿರುವಂತದ್ದು. ಸೊ ಆಗ್ಲೇ ನೀವು ಪದೇ ಹೇಳ್ತೀರಿ, ಈ ರೆಕಾರ್ಡ್ ಅನ್ನ ನಾವು ಇದು ಮರೆಯೋಕೆ ಆಗಲ್ಲ, ಯಾರು ಕೂಡ ಬೀಟ್ ಮಾಡ್ತಾ ಗೊತ್ತಿಲ್ಲ, ಬಟ್ ಅದು ಮರೆಯೋದಕ್ಕೆ ಆಗುದಿಲ್ಲ, ಫಸ್ಟ್ ಟೈಮ್ ಈ ತರ ದಾಖಲೆ ಆಗಿರುವಂತದ್ದು ಅಂತ. ಸೊ ಪ್ರಾಪ್ತಿ ಬಗ್ಗೆ ನೀವು ಏನ್ ಹೇಳ್ತೀರಿ, ಈ ಒಂದು ಹೆಮ್ಮೆಯ ವಿಚಾರ ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ? ಪ್ರಾಪ್ತಿಗೆ ಫಸ್ಟ್ ಆಫ್ ಆಲ್ ಅವಳಿಗೆ ಕಂಗ್ರ್ಯಾಚುಲೇಷನ್. ಇವತ್ತು ಪ್ರಾಪ್ತಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದಿರೋದು
ಬರೀ ಪ್ರಾಪ್ತಿಗೆ ಮಾತ್ರ ಅದರ ಸಂತೋಷ ಅಲ್ಲ, ನಮ್ಮ ಶಾಲೆಗೆ, ನಮ್ಮ ಶಾಲೆಯಲ್ಲಿ ಇವರೆಲ್ಲ ಮಕ್ಕಳಿಗೆ ಅದು ಇನ್ಸ್ಪಿರೇಷನ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಪ್ರಾಪ್ತಿ ನಮ್ಮಲ್ಲೇ LKG ಇಂದ SLC ತನಕ ಮಾಡಿದಂಥ ವಿದ್ಯಾರ್ಥಿನಿ. ಕೇವಲ ತರಗತಿಯಲ್ಲಿ ಮಾತ್ರ ಅಲ್ಲ, ತರಗತಿಯ ಹೊರಗಡೆ ಈಗಾಗಲೇ ಅವರ ಪೇರೆಂಟ್ಸ್ ಹೇಳಿದ ಹಾಗೆ ಅವಳು ಭಾಷಣ ಕಲೆ ಇರ್ಬೋದು, ನೃತ್ಯ ಇರ್ಬೋದು, ಮತ್ತು ಎಲ್ಲ ಆ್ಯಕ್ಟಿವಿಟೀಸ್ ಏನು ಹೇಳಿದ್ರು ಪ್ರಾಪ್ತಿಯ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇತ್ತು. ಮತ್ತು SLCಯಲ್ಲಿ ಅವಳ ಗುರಿ ಅವಳು ಹೇಳಿದ್ಲು 625 ಅಂತ. ಸೊ ಅವಳು ಅಚೀವ್ ಮಾಡಿದ್ದಾಳೆ. ನನಗೆ ತುಂಬ ಖುಷಿ. ಯಾಕೆ ಇದು ನಮ್ಮ ಶಾಲೆಯಲ್ಲಿ ಪ್ರಥಮವಾಗಿ ಬಂದಿರೋದು. ಇಷ್ಟವರೆಗೆ ನಮ್ಮ ಸಂಸ್ಥೆಯಲ್ಲಿ 624 ಇತ್ತು ನಮ್ಮ ರೆಕಾರ್ಡ್. ಇವತ್ತು ಪ್ರಾಪ್ತಿ 625 ತೆಗೆದು ಇನ್ನು ಮುಂದಿನ ವಿದ್ಯಾರ್ಥಿಗಳಿಗೆ ಅದು ಮಾದರಿಯಾಗಿ ಅವಳು ಇದ್ದಾಳೆ. ಖಂಡಿತವಾಗಿ ಪ್ರಾಪ್ತಿಯ ಒಂದು ಏನು ಅವಳ ಅಂಕ ಪಡ್ಕೊಂಡಿರೋದು ನಮಗೆ ಅತಿಯಾದಂಥ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ಉಳಿದ ವಿದ್ಯಾರ್ಥಿಗಳಿಗೆ ಅವಳು ಎಷ್ಟು ಮಾದರಿ ಆಗ್ಬೋದು ಅಂತ? ನಿಜವಾಗಿ ಅವಳ ಒಂದು ವರ್ಕ್ ಮಾದರಿ ಅಂತ ಹೇಳ್ತಾನೆ. ಯಾಕೆಂದ್ರೆ ಅವಳು ಫಸ್ಟ್ ಎಕ್ಸಾಮಲ್ಲಿ ಅವಳಿಗೆ ಕನ್ನಡದಲ್ಲಿ 124 ಬಂದಿತ್ತು, ಅಂದರೆ 99 100 1 ಮಾರ್ಕ್ ಮಿಸ್ ಆಗಿತ್ತು. ಆದರೆ ಆ 1 ಮಾರ್ಕಿಗೆ ಅವಳು ಎಷ್ಟು ಕಾನ್ಫಿಡೆಂಟ್ ನೆಕ್ಸ್ಟ್ ಎಕ್ಸಾಮ್ ಬರೆದ್ಲು. ಯಾಕೆಂದರೆ ಇಂಥ ಒಂದು ದೃಢವಾದಂಥ ನಿರ್ಧಾರ ಬೇರೆ ಮಕ್ಕಳಿಗೆ ಮಾದರಿ. ಅದಲ್ಲದೆ ಸೈನ್ಸಲ್ಲಿ 4 ಮಾರ್ಕ್ ಹೋಗಿತ್ತು, ಅದರ ಬಗ್ಗೆ ಸಹ ಅವಳು ಫುಲ್ ಕಾನ್ಫಿಡೆನ್ಸ್ ಆಗಿ ನಾನು ತೆಗಿತೇನೆ ಎಂಬಂಥ ಅವಳು ಧೈರ್ಯ ಮಾಡಿದ್ಲು. ಆದ್ದರಿಂದ ಇವತ್ತು ಅವಳು 625 ತೆಗಿಲಿಕ್ಕೆ ಸಾಧ್ಯ ಇತ್ತು. ಅಂದರೆ ನಾನು ಮಕ್ಕಳಿಗೆ ಏನು ಹೇಳುವಂಥದ್ದಂದರೆ, ಯಾವುದೂ ಮಕ್ಕಳಿಂದ ಸಾಧ್ಯ ಇಲ್ಲ ಎಂಬುದನ್ನು ಮಕ್ಕಳು ತಿಳ್ಕೊಳ್ಬೋದು, ಸಾಧ್ಯ ಇದೆ ಎಂಬುದನ್ನು ತಿಳ್ಕೊಳ್ಬೇಕು. ಇದಕ್ಕೆ ನಮ್ಮ ಪ್ರಾಪ್ತಿಯ ಮಾದರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮುಂದಿನ ವಿದ್ಯಾರ್ಥಿಗಳು ಇದೇ ರೀತಿಯ ಒಂದು ಸಾಧನೆಯನ್ನು ಮಾಡಬೇಕು ಎಂಬಂತ ಶುಭವನ್ನು ಹಾರೈಸ್ತಾ ಇದ್ದೇನೆ. ಸೊ ಕೇಳಿದ್ರಲ್ಲ, ಪ್ರತಿಯೊಬ್ಬರು ಹೇಳುತ್ತಾರ ಈ ಪ್ರಾಪ್ತಿ ಎಂ ಗೌಡ ಕೇವಲ ಪಠ್ಯದಲ್ಲಿ ಮಾತ್ರ ಅಲ್ಲ, ಪಠ್ಯೇತರ ಚಟುವಟಿಕೆ ಕೂಡ ನಿಸ್ಸೀಮಳು. ಇವಳು ಮುಂದೆ ಕೂಡ ಮತ್ತಷ್ಟು ಸಾಧನೆಯನ್ನು ಮಾಡಲಿ, ಮತ್ತಷ್ಟು ಅವಳು ಕಳೆಯುವಂತಹ ಕಾಲೇಜ್ಗೆ, ಸಂಸ್ಥೆಗೆ ಹೆಮ್ಮೆ ತಂದುಕೊಳ್ಳುತ್ತಾ ಹಾರೈಸ್ತಾ ಸಂದೀಪ್ ಶೆಟ್ಟಿ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ವಾಣಿ ಕಾಲೇಜು, ಬೆಳ್ತಂಗಡಿ.